ವರ್ಲ್ಡ್ ಕುಂದಾಪುರನ್ಗೆ ಸ್ವಾಗತ ಸುಸ್ವಾಗತ. ಕುತೂಹಲಕಾರಿ ಕಥೆಯೊಂದು ಇಂಟರ್ನೆಟ್ನಲ್ಲಿ ಓಡಾಡ್ತಿದ್ಯಂತೆ. ಪುಣೆಯ ಮೆಲೋಟ್ ಈಸೌ ಅನ್ನೋರೊಬ್ರು ಬರೆದಿದ್ದಂತೆ. ಒಬ್ಬ ಶ್ರೀಮಂತನ ಸುಂದರ ಮಗಳು ಬಡ ಯುವಕನನ್ನು ಪ್ರೀತಿಸ್ತಾ ಇದ್ಲು. ಮಾಮೂಲಿನಂತೆ ತಂದೆ ವಿರೋಧ, ಪ್ರೇಮಿಗಳ ಪಲಾಯನ, ತಂದೆಗೆ ಪಶ್ಚಾತ್ತಾಪ. ಮರಳಿ ಬನ್ನಿ, ನಿಮ್ಮಿಚ್ಛೆಯಂತೆ ಮದುವೆ ಮಾಡ್ತೇನೆ ಎಂಬ ಸಂದೇಶ ರವಾನೆ. ಅವರು ಮರಳಿ ಮನೆಗೆ. ವೈಭವಯುತವಾದಂತಹ ವಿವಾಹಕ್ಕೆ ಸಿದ್ಧತೆ ನಡೆಯುತ್ತೆ. ಶುಭ್ರ ವಸ್ತ್ರ ಧರಿಸಿದ ಮಗಳು ಹಾಗೂ ಬಾವಿ ಅಡಿಯ ಶಾಪಿಂಗಿಗೆ ಹೋಗ್ತಾ ಇರುವಾಗ ಲಾರಿಯೊಂದು ಯುವಕನಿಗೆ ಡಿಕ್ಕಿ ಹೊಡೆದು ಆತ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿ ಸಾವನ್ನಪ್ಪುತ್ತಾನೆ. ರಕ್ತ ಮಗಳ ಬಿಳಿ ಬಟ್ಟೆಯ ಮೇಲೆ ಸಿಡಿಯುತ್ತೆ. ದುರಂತದ ನಂತರ ಮಗಳ ಪಾಲಿಗೆ ಪ್ರಪಂಚವೇ ಶೂನ್ಯವಾಗಿರುತ್ತೆ. ತಾಯಿಯ ಕನಸಿನಲ್ಲಿ ಒಬ್ಬ ದಡೂತಿ ಭಯಾನಕ ರೂಪಿಯ ಮುದುಕಿ ಬಂದು ನಿನ್ನ ಮಗಳ ಬಿಳಿ ಬಟ್ಟೆಯಲ್ಲಿರುವ ರಕ್ತದ ಕಲೆಯನ್ನ ಒಗೆದು ತೆಗಿಬೇಕು, ಇಲ್ಲದಿದ್ರೆ ಅಪಾಯ ಎಂದು ಹೇಳಿದಂತಾಗತ್ತೆ. ಆಕೆ ಮಗಳಿಗೆ ತಿಳಿಸ್ತಾಳೆ. ಮಗಳು ಬಿಳಿ ಬಟ್ಟೆ ಒಗಿತಾಳೆ, ಆದ್ರೆ ಕಲೆ ಹೋಗೋದಿಲ್ಲ. ಮರುದಿನ ತಂದೆಗೂ ಇದೇ ಕನಸು. ಮಗಳು ಮತ್ತೆ ಬಟ್ಟೆ ಒಗೆದಾಗಲೂ ಕಲೆ ಹೋಗೋದಿಲ್ಲ. ಮೂರನೇ ದಿನ ಮಗಳಿಗೂ ಇದೇ ಕನಸು ಬೀಳುತ್ತೆ. ಮತ್ತೆ ಬಟ್ಟೆ ಒಗಿತಾಳೆ, ಆಗ್ಲೂ ಕೂಡ ಕಲೆ ಹೋಗಿಲ್ಲ. ಆಕೆ ಏನು ಅಪಾಯ ಕಾದಿದೆಯೋ ಅಂತ ಹೆದರಿ ಕುಳಿತಿದ್ದಾಗ ಯಾರೋ ಬಾಗಿಲು ತಟ್ತಾರೆ. ಬಾಗಿಲು ತೆಗೆದ್ರೆ ಅಲ್ಲಿ ಕನಸಿನಲ್ಲಿ ಕಂಡ ಮುದುಕಿ ನಿಂತಿರ್ತಾಳೆ. ಬಿಳಿ ಬಟ್ಟೆಯ ಮೇಲಿನ ಕಲೆ ಹೋಯ್ತಾ ಅಂತಾಳೆ. ಇಲ್ಲ ಅಂದಾಗ ಆಕೆ ಒಂದು ನೀಲಿ ಪಟ್ಟಣವನ್ನ ಕೊಟ್ಟು ಇದನ್ನ ಉಪಯೋಗಿಸು ಅಂತಾಳೆ. ಯುವತಿ ಹಾಗೆ ಮಾಡಿದಾಗ ಕಲೆ ಮಾಯವಾಗುತ್ತೆ. ಯುವತಿಗೆ ಆಶ್ಚರ್ಯ, ಇದು ಹೇಗಾಯ್ತು ಅಂತ ಕೇಳಿದಾಗ ಆ ಮುದುಕಿ ವಾಷಿಂಗ್ ಪೌಡರ್ ಹಾಲಿಗಿಂತ ಬಿಳುಪು, ಪೌಡರ್ನಿಂದ ಬಂತು ಎಲ್ಲರ ನೆಚ್ಚಿನ ಪೌಡರ್ ಅಂತ ರಾಗವಾಗಿ ಹಾಡ್ತಾಳೆ. ಈಗ ಇಂಟರ್ನೆಟ್ ಕಥೆಯನ್ನ ಬಿಟ್ಟು ನಿಜವಾದ ಕತೆ ನೋಡೋಣ. 1969ರಲ್ಲಿ ಗುಜರಾತಿನ ಒಬ್ಬ ಕನಸುಗಾರ ಯುವಕ ತಮ್ಮ ಮನೆಯಲ್ಲೇ ತಯಾರಿಸಿದ ಬಟ್ಟೆ ಒಗೆಯುವ ಸೋಪಿನ ಪುಡಿಯನ್ನ ಸೈಕಲ್ ಮೇಲೆ ಹೇರ್ಕೊಂಡು ಮನೆ ಮನೆಗೆ ಹೋಗಿ ಮಾರ್ತಾ ಇದ್ದ. ಆಗ ಭಾರತದ ಸೋಪಿನ ಪುಡಿಯ ವಹಿವಾಟೆಲ್ಲ ಬಹುರಾಷ್ಟ್ರೀಯ ಕಂಪನಿಗಳ ಕೈಯಲ್ಲಿತ್ತು. ಕಂಪನಿಯವರು 1 kgಗೆ ಆಗ 13 ರೂಪಾಯಿಯಂತೆ ಮಾರ್ತಾ ಇದ್ರೆ ಈ ಯುವಕ ಕೇವಲ 3 ರೂಪಾಯಿಗೆ ಮಾರ್ತಾ ಇದ್ದ. ಕಡಿಮೆ ಬೆಲೆಯ ಉತ್ತಮ ಗುಣಮಟ್ಟದ ಈ ಪುಡಿ ಗೃಹಿಣಿಯರಿಗೆ ತುಂಬಾ ಹಿಡಿಸ್ತು. ದಿನೇ ದಿನೇ ವ್ಯಾಪಾರ ಹೆಚ್ಚುತ್ತಾ ಹೋಯಿತು. ದೊಡ್ಡ ಕಾರ್ಖಾನೆ ಶುರುವಾಯಿತು. ಬಹುರಾಷ್ಟ್ರೀಯ ಕಂಪನಿಗಳಿಗೆ ಪೈಪೋಟಿ ನೀಡಿತು. ಮಾರುಕಟ್ಟೆಯ ಸಿಂಹ ಪಾಲನ್ನು ಪಡೆಯಿತು. ಆ ಯುವಕನ ಹೆಸರು ಕರ್ಸನ್ ಭಾಯ್ ಪಟೇಲ್ ಮತ್ತು ಅವರು ಮಾರ್ತಾ ಇದ್ದ ಸೋಪಿನ ಪುಡಿ ಹೆಸರೇ ನಿರ್ಮಾ. ಬೃಹದಾಕಾರವಾಗಿ ಬೆಳೆದಿರುವ ನಿರ್ಮಾ ಇಂದು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಮಾರಾಟವಾಗುವ ಒಂದೇ ಬ್ರ್ಯಾಂಡಿನ ಸೋಪಿನ ಪುಡಿ ಮತ್ತು ಭಾರತದ ಸೋಪಿನ ಪುಡಿ ಮಾರುಕಟ್ಟೆಯ ಸಿಂಹ ಪಾಲನ್ನ ಇದೇ ಪಡೆದಿದೆ. ಒಂದು ದೊಡ್ಡ ಕನಸು, ಕಠಿಣ ಪರಿಶ್ರಮ, ಕಡಿಮೆ ಬೆಲೆಯ ಒಳ್ಳೆ ಉತ್ಪನ್ನ, ಉದ್ಯಮಶೀಲತೆ ಇವೆಲ್ಲ ಇದ್ರೆ ಏನನ್ನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಕರ್ಸನ್ ಭಾಯ್ ಪಟೇಲ್ ಮತ್ತು ಅವರ ನಿರ್ಮಾದ ನಿಜ ಕತೆ ಒಂದು ಒಳ್ಳೆಯ ಉದಾಹರಣೆ.